ಹೊಸ ಹುಡುಗಿ ದಯಪನಾಗ ಆ ಸಂದರ್ಭ ಅಚ್ಚೆ ಇತ್ತು ಮನೋಸ್ಥಿತಿ ಐದು ಪಕ್ಕ ಕತೆ ಪಂಡ್ರೆ ಹೋದಾಗ ಗೊತ್ತಾಗ ನಾವಿನ ಏತು ತಯಾರಿ ಅಂತಂದು ಬೈದೆ ಈ ವಿಲ್ಲನ್ನು ಪಡೆದ ಹೆಂಗೆ ನಿಜವಾದ ಗೊತ್ತಿದ್ವಿ ನಮ್ಮ ತಾಯಿಯನ್ನು ಕೊಂಡ್ರೆ ಒಂದು ಎಲ್ಲೇ ರೋಲ್ ಉಂಟು ಒಂದು ಮುಂದಲು ಒಂದು ಕೆಂಪು ಶರ್ಟ್ ಪಾಡೋದು ಬಲ್ಲೆ ಬಂದೆ ಆ್ಯಕ್ಚುಲಿ ನನ್ನ ಪೇರೆಂಟ್ಸ್ ಮೂವಿ ತೂದಿದ್ದಾನೆ ಲೈಫ್ ಬಿಟ್ಟು ತೂದಿದ್ದಾನೆ ಫಸ್ಟ್ ಟೈಮ್ ಮೂವಿ ಥಿಯೇಟರ್ ಬರ್ತೇನೆ ಆಗಲೇ ಅಕ್ಲಂದ ದೇನ ಫ್ಯಾಮಿಲಿದಾಗ ಮಸ್ಟ್ ಮೂವಿ ತೂದಿದ್ದಾನೆ ಅಕ್ಲ ಬರ್ತದ ಒಂಜಿ ಹಕ್ಕು ಮದ್ದು ಪಂಡ್ರೆ ಈ ಫೈನಲ್ ಚೂರಣ ಸಕ್ಸಸ್ ಎಡ್ಡೆ ಸಕ್ಸಸ್ ಆಯ್ತು For the first time and told a director cut action ಬುಡ್ದೆ ಇನಿಯೇ ಪಾತರಿ ಅವಲ ಈತ ಸ್ಟ್ರೆಚ್ ಮಾತ್ರ ಎಲ್ಲ ನೆನಪು ಬಂದದ್ದು ಪಾತರಿ ಮಸ್ತ್ ಖುಷಿ ಆಗ ಎಂಗ್ಲಿಗೆ ಮೂವಿ ತೂದು ಆಯಬೇಕ ಭಾರಿ ಖುಷಿ ಆಗ ಒಂದು ಮೂವಿ ಏರ್ಪಾಲ ಒಂದು ಹಿಟ್ ಆಪನ ಕಂಟೆಂಟ್ ಒಂದು ಮೂವಿ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನಾನ್ ಸ್ಟಾಪ್ ಕಂಡು ಮಲ್ಕರಿಚಿ ಬೊಕ್ಕೊಂಜಿ ಸ್ಪೆಷಲ್ ಆದವನಿಗೆ ಈ ಸಿನಿಮಾಡು ಹೊಸ ಕಲಾವಿದರು ಕುಲೆ ಒಂದು ಬೇರೆ ಅದ್ಭುತವಾದ ನಟನೆ ಮಾಡಿದರು ಒರಿಯಾಗಿ ಒರಿ ಸಾಟಿ ಮನ್ಪಿನ ಚಿತ್ತ ಒಂದು ಕಾಂಪಿಟೇಷನ್ ಇತ್ತಿಲಕ ನಟನೆ ಮಾಡ್ತಿದ್ದರು ಶೂಟಿಂಗ್ ಆಪನ್ ಇರ್ತೀವಿ ಇನಿ ಮುಟ್ಟಲ್ಲ ಶೂಟಿಂಗ್ ಟೈಮಲ್ಲಿ ನಾನು ವರ್ಕ್ ಮಾಡಿದೆ ಈಗ ಮಸ್ತ್ ಪ್ರೌಡ್ ಉಂಟು ಶೂಟಿಂಗ್ ಟೈಮಲ್ಲಿ ವರ್ಕ್ ಮಾಡಿದೆ ಪಾಪ ಇನಿ ಮುಟ್ಟಲ್ಲ ಟೀಮ್ ದೊಡ್ಡದು ಇಂಚನೆ ವರ್ಕ್ ಮಾಡ್ತಂದಿದ್ದೆ ನನ್ನಲ್ಲ ಫಿಲ್ಮ್ ರಿಲೀಸ್ ಆಯ್ಬೇಕಲ್ಲ ಪ್ರಮೋಷನ್ ವರ್ಕ್ ಮಾಡ್ತಂದು ಅಂತ ಪಂಡ ಇಷ್ಟಪಡ್ತೆ ಸೌತ್ ಹಿಂದಿ ಮೂವೀಸ್ ಅದು ಮಾತಾ ಮೂವೀಸ್ ಎಲ್ಲ ಡೆಲ್ಲಿಡ್ ಬರ್ತಿದ್ದಿಲ್ಲ ಮುಟ್ಟಲ್ಲ ಒಂದು ಇಂಚಿ ಟೈಪ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಬಂಡವು ಅಕ್ಕಲ್ನ ನಿರ್ಮಾಣ ಕಾಣೋದಿಲ್ಲ ಏನು ಸೊ ಎಲ್ಲ ಒಂದು 16 ತಾರೀಕಿಗೆ ಎಲ್ಲ ಮದುವೆಗೆ ಬರೋದು ಅಂಚೆನ್ನ ಮಾತು ಹೋಗಿನ ಶುರು ಅವೇ ಬಂದನು ಐದು ತಕ್ಕ ಪ್ರಕಾಶನೇ ನಾನು ಹಲಕ್ಕ ಕೇರ್ತಾತನು ಮುರಾಣಿ ದಾಂಪತ್ಯದಲ್ಲಿ ಬಿರುಗಾಡಿ ಮಲ್ಲೇಜ್ ಬಂದೆ ಸುರುಕಾದ ಈಗ ನೋಡಿದ್ರು ಚಿತ್ರದ ನಾಯಕ ನಟ ಯಾನುಲ್ಲೆ ನಾಯಕಿ ಶ್ವೇತಾ ಸುವರ್ಣ ಅಂಜನೆ ಎಂಗಳ ನಿರ್ಮಾಪಕರು ಮಿಥುನ್ KS ಅಂಜನೆ ಎಂಗಳ ಪ್ರಧಾನ ಪಾತ್ರ ಮಂತ್ರಿನ ಸುನೀಲ್ ನೆಲ್ಲಿಗುಡ್ಡೆ ಎಂಗಳ ಸಂಕಲನಕಾರ ಎಡಿಟರ್ ಸುಜಿತ್ ನಾಯಕ್ ಎಂಗಳ ಸಂಸ್ಥೆದ ತ್ರಿಬಲ್ ಗ್ರೂಪ್ಸ್ದ ಸಂಸ್ಥೆದ ಮ್ಯಾನೇಜರ್ ಹೆರಾಲ್ಡ್ ಅಂಜನೆ ಎಂಗಳ ಪ್ರಕಾಶಣ್ಣೆ ಖಡಕ್ ವಿಲನ್ ಪಾತ್ರ ಮಂತ್ರಿನ ಪ್ರಕಾಶ್ ಪಾಂಡೇಶ್ವರ್ ಅಂಜನೆ ಎಂಗಳ ನಿರ್ದೇಶಕಿ ನವೀನ್ ಜಿ ಪೂಜಾರಿ ಎಂಗಳ ಚಿತ್ರದ ವಿತರಕರಾಯನ ಸಚಿನ್ ಉಪ್ಪಿನಂಗಡಿ ಅಂಜನೆಗಳ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಸಂಗೀತ ನಿರ್ದೇಶಕಿ ಮಿಲನ್ ಮಾತೆಗಳ ಟೀಮು ಒಂಜಿ ವಿಶೇಷವಾದ ಹೆಚ್ಚಿನ ಬಣ್ಣಗ ಎನ್ನಡೆ ಬಂದೊಂಜಿ 2.5 ವರ್ಷದ ತುಂಬು ನವೀನೆ ಬರ್ತದೆ ಒಂಜಿ ಇಂಚ ಕತೆ ಮಂಡೆ ಕತೆ ಬತ್ತಿ ಎನ್ನನೆ ಅನ್ಕೆ ಇಂಗ್ಲೇ ಕಾಮಿಡಿ ಮನ್ಪುನೇ ಪಾತ್ರ ಬರ್ಪುನೆ ಬಲ ಅಂಚ ಬಂಡದ್ದು ಬರ್ತದೆ ఒక ಫಸ್ಟ್ ಟೈಮ್ ಬಂದಿರು ಸರ್ ಇದೇ ಹೀರೋ ಬಂಡೆ ಅಂದ ಓಕೆ ಕಾಮಿಡಿ ಇರಕ್ಕೆ ಅಂಡೆ ನಮ್ಮಕ್ಕೆ ಮಂಡೆ ಉಪ್ಪು ಬರೋಂಜಿ ಆಸೆ ದಿಗ್ಗಜರು ಉಂಡರು ಅವು ಕಾಮಿಡಿಲ್ಲ ಹೀರೇ ಸರ್ ಮಂಡೆ ಓ ಅಂದ ఒక ಬೇತೆ ಬಾಕಿದ ಕ್ಯಾರೆಕ್ಟರ್ ಅವು ಪನ್ನಗ ಒಂಜಿ ಟೋಟಲಿ ಆ ಸಂದರ್ಭದ ನವೀನ ಒಂಜಿ ಹೊಸ ಹುಡುಗಿ ದಯಪನಾಗ ಆ ಸಂದರ್ಭ ಅಚ್ಚೆ ಇತ್ತು ಮನೋಸ್ಥಿತಿ ಐದು ಪಕ್ಕ ಕತೆ ಪಂಡ್ರೆ ಹೋದಾಗ ಗೊತ್ತಾಗ ನಾವಿನ ಏತು ತಯಾರಿ ಅಂತಂದು ಬೈದೆ ಅಂಚ ಶೋಗಳು ಒಂಜಿ ಚಿತ್ರೀಕರಣ ಪ್ರಾರಂಭ ಆಗ ಐದು ಪಕ್ಕ ಕೆಲವು ಪಾತ್ರಗಳು ಎಂಕುಲೊಂಜಿ ನಿರ್ದೇಶಕ ಏನಿದ್ದವರು ಆಗಿದ್ದು ಸೂಕ್ತವಾದ ಮಾರ್ಗದರ್ಶನ ಮಂತದ್ದು ಡೇ 1 ನಡೆದು ಇನಿ ಮೊಟ್ಟಗಲ ಇಡೀ ನಾವಿನ ಒಟ್ಟುಗೊಲ್ಲ ಈ ಧ್ಯಾನ ಎನ್ನ ವಿಚಾರ ಉಂಡಪ್ಪ ಕೊಂಚ ವಿಚಾರ ಈ ಧ್ಯಾನ ಬೆಂತಿಸಿ ಇವೇ ಫಸ್ಟ್ ಟೈಮ್ ಇದು ಬೆಂತೀನಿ ಅಂಚ ಐದೊಟ್ಟಿಗೆ ಅಂಚನೆ ಕುಡಂಜಿ ಹುಡುಗೆ ಎಂಗಳ ಸಹ ನಿರ್ಮಾಪಕಿ ರಾಜೇಶ್ವರ ರಾವ್ ಉಳ್ಳದು ಈ ಚಿತ್ರದ ಒಂಜಿ ಆರ್ಥಿಕ ಸಮಸ್ಯೆ ಪುನಃ ನೆಕ್ ತ್ರಿಬಲ್ ಗ್ರೂಪ್ಸ್ ತಕ್ಕಲು ಬೆಂಗಳೂರು ಮುಗುಲು ಸಹಾಯ ಮಂತದ್ದು ಈ ಪಿಕ್ಚರ್ನ ಕಂಪ್ಲೀಟ್ ಟೇಕ್ ಓವರ್ ಮಂತದ್ದು ಎಂಗುಲು ಈ ಪಿಕ್ಚರ್ ಒಂಜಿ ಕೋಡಿ ಎತ್ತಾವ ಪಂಡದು ಒಂಜಿ ಕನ್ನಡದ ನಿರ್ಮಾಪಕರು ದುಮ್ಮು ಬರ್ತದೆ ಈ ಚಿತ್ರ ಒಂಜಿ ಕೋಡಿ ಎತ್ತೊಂದು ಆಯ್ತು ಒಟ್ಟಿಗೆ ನೆಕ್ ಮಸ್ತ್ ಜನ ಸಹಕಾರ ಮಾಡ್ತಿದ್ದೇವೆ ಸುರುತ್ತ ಸರ್ತಿ ಪ್ರಕಾಶಣ್ಣಲ್ಲ ಏನು ಪಂಡೆ ಪ್ರಕಾಶಣ್ಣ ಒಂಜಿ ಪಾತ್ರ ಉಂಡಿಗೆ ಮಂಪುಡು ಅವು ಎಂಗೆ ದುಂಬುಡಿಂಚ ಮನಸ್ಸಿತ್ತು ಪ್ರಕಾಶಣ್ಣ ನಮಗೆ ದಯಮನಗ ಭಯಂಕರ ಒಂಜಿ ಕ್ರಿಟಿಕ್ಸ್ ಮನಸ್ಸಿವ ಪಿಕ್ಚರ್ ಉಡುಪುಚಿರ ಟೂ ಪೇರು ಅದೇ ವಿಷಯ ಪಾತಿರುಗಳು ಆಯ್ತು ಒಂಜಿ ನಿರ್ದೇಶಕಿ ನಿರ್ಮಾಪಕಿ ಸೊ ಎಂಗಳ ಭಾರಿ ಒಂಜಿ ಒಡನಾಟ ಇತ್ತು ಪ್ರಕಾಶಣ್ಣಲ್ಲ ಎಂದಡ ಸೊ ಪ್ರಕಾಶಣ್ಣ ಭಾರಿ ಮೋಕೆಡು ಒಂಜಿ ನರ್ವಸ್ಲಿ ಗೊತ್ತುಂಡೇರು ಬೊಕ್ಕ ಭಾರಿ ಪೂರ್ಣ ಮಂದಿರ ಪಾತ್ರ ಅರೆಗ್ಲ ಒಂಜಿ ಈ ಚಿತ್ರ ಅರೆಗ್ಲ ತೂಂಬರಣಿ ಪ್ರೀಮಿಯರ್ ಶೋ ಆಯ್ನ ಅರೆಗ್ಲ ಮಸ್ತ್
ಒಂಜಿ ಖುಷಿ ಅಂಡ್ ಬಂದಾಗ ಓಲ್ದ ಒಂಜಿ ಲೋಪದ ಅಂತಿಲ ಕಾರ್ಯ ಸ್ಕ್ರೀನ್ ತೋಚ್ಪಾದ ಬೊಕ್ಕ ಈ ಚಿತ್ರ ನಮ್ಮ ಮಸ್ಕತ್ ಬೊಕ್ಕ ಬ್ಯಾರಿ ಉಂಟು ಭಾರಿ ಅದ್ಭುತವಾದ ಒಂಜಿ ಎಂಕ್ಲಿಗೆ ರೆಸ್ಪಾನ್ಸ್ ಸಿಕ್ಕಿದ ಪ್ರೀಮಿಯರ್ ಶೋಟು ಅಂಚನೆ ಮೊರಣ್ಣೆ ನಡೆದಿನ ಕುಡ್ಲಡ್ ಪ್ರೀಮಿಯರ್ ನಡತದೆ ಪಡುಬಿದ್ರೆಡ್ ಪ್ರೀಮಿಯರ್ ನಡತದೆ ಪ್ರತಿ ಒಂಜಿ ಕೋಡಿಡ್ಲ ಭಾರಿ ಎಡ್ಡೆ ದಾಯ ಬಂದಾಗ ಯಾನು ಪನ್ಪೆ ಈ ಚಿತ್ರ ಎಂಕಲ್ ಪನ್ಪೆ ಭಾರಿ ವಿಭಿನ್ನವಾದ ವಿಶೇಷವಾದ ಮಂತದ ಆಡ ನೆಕ್ ದಾಯ ಜನಗಳು ಪ್ರೋತ್ಸಾಹ ಕೊರಡ್ಕೊಂಡ ಒಂಜಿ ಹೊಸ ನಿರ್ದೇಶಕ್ಕೆ ಮಸ್ತ್ ಜನ ಹೊಸ ಕಲಾವಿದರೇನು ಪಾಡ್ತಾರೆ ದಯ ಬಂದಾಗ ಇಲ್ಲಿ ಕೊಡಿ ತುಳು ಚಿತ್ರರಂಗ ಬಂದಾಗ ಹಾಸ್ಯ ದಿಗ್ಗಜೇರ್ನಕಲ್ಲ ಒಂಜಿ ದೂರ ಒಂಜಿ ಪ್ರತಿವರಿಲ್ಲ ಸೊ ಹೊಸ ಬೇರೆಗೆ ಮಸ್ತ್ ಅವಕಾಶ ಕಮ್ಮಿ ಇರ್ಬೋದು ಒಂಜಿ ಸೀನ್ 2 ಸೀನ್ 10 ಪಾಸಿಂಗ್ ಸೀನರು ಪನ್ನಗ ಈ ಸಿ ಪಿ ಎಡ್ ಅವಳು ಬಲಿ ತಿಳಿಪಾಲಿಡ ಅವರು ಕೆಲವು ಎಡೆಡೆ ಕಲಾವಿದರು ಒಳ್ಳೆಯದು ಅಂಚಿನಗಳಿಗೆ ಒಂದು ಅವಕಾಶದ ಕೊರತೆ ಇತ್ತು ಅಪ್ಪಗ ನವೀನನ ಅವೊಂಜಿ ಉದ್ದೇಶ ಈಗ ಭಾರಿ ಖುಷಿ ಆಗುತ್ತೆ ಪನ್ನಗ ಯಾನ ನಿರ್ದೇಶಕ್ಕೆ ಅದು ಹೊಸ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ಅವಕಾಶ ಕೊಡ್ಕೊಂಡು ತುಂಬು ದಿಂಚದ ಒಂಜಿ ಮೈಂಡ್ ಇತ್ತಿನೇ ಸೊ ನವೀನ ಈ ಕಾನ್ಸೆಪ್ಟನ್ನು ಪತ್ತೊಂದು ಬಂದಾಗ ಖಂಡಿತ ನನಗೆ ಸಪೋರ್ಟ್ ಮಾಡ್ತೇವೆ ಬಂದು ಎಂಕ್ ಏದು ಸ್ಕ್ರೀನ್ ಸ್ಪೇಸ್ ಉಂಡ ಆದಿ ಪ್ರತಿ ಒಂಜಿ ಕಲಾವಿದರಿಗೆಲ್ಲ ಒಂಜಿ ಸ್ಕ್ರೀನ್ ಸ್ಪೇಸ್ ಎಂಕ್ ಕೊಡ್ತಾರೆ ನೆಟ್ ಒರಿ ಹೆಚ್ಚು ಒರಿ ಕಮ್ಮಿ ಅಂಚಿನತ್ತು ಪ್ರತಿಯೊರಿಲ ಮೆನ್ಕೊಡು ಪ್ರತಿಯೊರಿಲ ತೋಜಲು ಪಂಪಿನ ಉದ್ದೇಶದ ಒಂಜಿ ಆತನ ಚಿತ್ರ ಅಂಚನೆ ಸಂಗೀತ ಸಂಗೀತ ನೆತ್ತ ಈ ಚಿತ್ರದ ಜೀವಾಡ ಮಿಲನ್ ಮಂತದಿನ ಪ್ರತಿ ಒಂಜಿ ಪದ್ಯಲ ಆತ್ತು ಬರೋ ನನ್ನದ ಒಂಜಿ 2 ಸಾಂಗ್ ನಮ್ಮ ಬಿಡ್ತಿದ್ದ ಅವು ನಿಗ್ಲೆಲ್ಲ ಈ ಥಿಯೇಟರ್ ತೂಣನೆ ನಿಗ್ಲೆ ಗೊತ್ತಾವು ದೇವನಾಗ ಪೂರ ಪುಟ್ಟ ನಮ್ಮ ಇದೊಂದು ಮಜಾ ಓಪನ್ ಪಡ್ದ ಒಂಜಿ ನಮ್ಮ ದೀದಿದ್ದ ಅಂಚ ಅದು ಭಾರಿ பொருள் ಮೂಡ್ದು ಬೈತಂದು ದೇವರ ದಯಕ್ಕೆ ಕೆಲಂಜಿ ಬಿಡುಗಡೆ ಹಾಕೊಂಡು ವಿಶೇಷವಾದ ಎಂಗ್ಲೈಕ್ ಮೆನ್ಷನ್ ಮಂದ ಎಂಗ್ಲಿಗೆ ಒಂಚೂರು ತಾಂತ್ರಿಕ ಸಮಸ್ಯೆ ಸಚಿನೆ ಗೋಡೆ ಬಂಡೇರು ಉಡುಪಿದ ಕಲ್ಪನಾ ತಿಕ್ಕೊಂದಿಚ್ಚಿ ಬೊಕ್ಕ ಮುಂಚೆ ರೂಪವಾಣಿ ಥಿಯೇಟರ್ ತಿಕ್ಕೊಂದಿಚ್ಚಿ ಅವೊಂಜಿ ಬಾರಿ ಮಲ್ಲ ಪೆಟ್ಟೆ ಎಂಗ್ಲಿಗೆ ದೇವನಾಗ ಚಿತ್ರ ಎಟ್ ಎ ಟೈಮ್ ರಿಲೀಸ್ ಆಡನೆ ನಂಗೆ ಒಂಜಿ ಐತ ಪೊರ್ಲು ದೇವನ ಒಂಜಿ ಪೇಪರ್ ಆ್ಯಡ್ ಕೊರ್ಪುನ ಅವಡು ಪ್ರಚಾರದ ಐಕ್ ಒಂಜಿ ವೆಚ್ಚ ಮಲ್ಪುನ ಕಾಸಾವಡು ಅವು ಒಂಜಿ ಹೋಗು ಇದ್ದಿನಾಗ ಕೂಡ ಐಕಂಜಿ ನಮ್ಮ ಆತೊಂಜಿ ಖರ್ಚು ಮಾಡ್ಕೊಡ ಇಂಚಿನ ಮಾತ್ರ ಸಮಸ್ಯೆ ಉಂಟು ಆ್ಯಂಡ್ ಏನು ಪ್ರತಿಯೊಬ್ಬರ ಒಂದು ರಿಕ್ವೆಸ್ಟ್ ಒಂದು ನಿಖಲನೇ ಚಿತ್ರ ಬಂಡದ ಒಂಜಿ ಪ್ರೋತ್ಸಾಹ ಮಕ್ಕಳು ವಿಶೇಷವಾದ ಒಂಜಿ ಬರವಣಿಗೆದ ಮುಖಾಂತರ ಆತಂದ ಪ್ರತಿ ಒಂಜಿ ಏನು ವಿಜುವಲ್ ತೋಜ್ಭವನದ ಮುಖಾಂತರ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊರಲಿ ಎನ್ನ ಕೆಲಸ ಈತ್ನೆಟ ಮಂತಿದೆ ಖಂಡಿತವಾದ ಹೊಸ ಬೇರೆಗೆ ಓಲ್ಲ ಒಂಜಿ ಚೂರು ತೊಂದರೆ ಬಂದರೆ ಪ್ರೋತ್ಸಾಹ ಮಂತೊಂದೇ ಬೈತೆ ನಾನು ನಿಖಲ್ನ ಕೈಟು ಪೂನೆ ನಿಖಲು ಎಂಕ್ಲೇದು ಪಿಕ್ಚರ್ ಎಲ್ಲ ಬರೋಡು ಯಾನು ಪ್ರತಿವರೆಲ್ಲ ನೆತ್ತ ಮುಖಾಂತರ ಹೇಳಿಕೆ ಕೊರೋದಲ್ಲೇ ಓಪನಿಂಗ್ ಶೋ ತಾನೆ ಫಸ್ಟ್ ಶೋ ತಾನೆ ರಿಲೀಸ್ ದ ಫಸ್ಟ್ ಶೋ ನಿಕ್ಲೆಗಂದೇ ದೀತಿ ನಾನು ಬ್ಲಾಕ್ ಮುಂದಿಪ್ಪೆ ಆತ ಸೀಟ್ಸ್ ನಿಖಲ್ ಬಲೆ ಪಿಕ್ಚರ್ ತೂಲೆ ಎಂಚ ಆತನ ತೂಲೆ ತಪ್ಪು ಉಪ್ಪು ಯಾನ್ ಪಂಪುಜಿ ಪ್ರತಿಯೊಂದಿಲ ಏಕಲ ಪಿಕ್ಚರ್ ಸೂಪರ್ ಆತನೆ ಯಾನ್ ಪಂಪುಜಿ ಎಲ್ಲಿಂದ ಮಿಸ್ಟೇಕ್ಸ್ ಉಂಡು ಅವೇನು ತಿದ್ದಲೆ ಖಂಡಿತವಾದ ನವೀನೆ ತಿದ್ದನು ಪಂಪನ ಪಾತೆರ ಪನೊಂದು ಪ್ರಕಾಶ್ ನಿರ್ದೇಶಕರು ನಾನು ಪಾತೆರ ಮಾತಾಡೋದು ನಮಸ್ಕಾರ ಬತ್ತನೆಗೆ ಮಾತಾಡೋದು ಮಸ್ತ್ ಥ್ಯಾಂಕ್ಸ್ ಅಂಚನೆ ಈ ಮೂವಿ ಫಸ್ಟ್ 2 ವರ್ಷದ ಸ್ಟಾರ್ಟ್ ಮಾಡ್ತದೆ ದಯಪಟ್ಟ ಹಿಂಗೆ 12 ದಯಪಡಿ ಮಾಡಿ ಅಲ್ಲಿ ಎಲ್ಲಿ ಹೊಡೆದಿಲ್ಲ ಅದನ್ನ ಡ್ರಾಮಾ ತೊಗೊಂಡು ಬೈದ್ನೆ ಮಸ್ತ್ ಮಲ್ಲ ಫ್ಯಾನ್ಸ್ ಸರ್ ನಾನು ಸೊ ಎಂಗ್ಲಿಗೆ ಈ ರೋಲ್ ಏನು ಮಾಡಿ ಮಸ್ತ್ ಡಿಸ್ಕಷನ್ ಆನಾಗ ಹೆಂಗೆ ಮಂಡೆ ಬರ್ತೀನಿ ದಯಪಡ ಕೆಲವೊಂದು ಆ್ಯಕ್ಟ್ ಮಾಡ್ತಿದ್ದಾರೆ ಲೈಕ್ ಅದು ಸೆಂಟಿಮೆಂಟ್ ಆದಿಪ್ಪಾಡು ಕಾಮಿಡಿ ಆದಿಪ್ಪಾಡು ಸೀರಿಯಸ್ ಆದಿಪ್ಪಾಡು ಪೂರೈಕ್ಲ ಮ್ಯಾಚ್ ಆಗ್ತಾರೆ ಎಂಗ್ಲಿಗೆ ಮಂಡೆ ಹಿಡಿತು ಸೊ ಪೋಡಿ ಪೋಡಿದ್ದು ದಯಪಡ ಆರ್ಲ ಮಲ್ಲ ಡೈರೆಕ್ಟರ್ ಅದ್ರ ಮಸ್ತ್ ಮೂವೀಸ್ ನಂಗೆ ತೂದಿತ್ತ ಬಟ್ ಅಡೆ ಫೋನಾಗ ಮಸ್ತ್ ಫ್ರೆಂಡ್ಲಿ ಆದ ಎಂಗ್ಲೇನು ಆ ವೆಲ್ಕಮ್ ಅಂತೀರಿ ಮಸ್ತ್ ಪಾತಿರಿ ಪ್ಲಸ್ ಎಂಗ್ಲಿಗೆ ಏನು ಗೊತ್ತಿದ್ದಾರೆ 1% ಗೊತ್ತಿದ್ದಾರೆ ಈಗ ಸ್ವಲ್ಪ ಆರೆ ಬಂದು ಮಸ್ತ್ ಹೆಲ್ಪ್ ಮಾಡ್ತೀರಿ ಆ ಟೈಮ್ ಮಾಡು ಸೊ ಎಂಗ್ಲಿಗೆ ಮಸ್ತ್ ಹೆಲ್ಪ್ ಮಾಡವು ಮೂವಿಗೆ ಪ್ಲಸ್ ಅದು ಆ್ಯಕ್ಟಿಂಗ್ ಬಂದಾಗಲ್ಲ ಅದೇ ಡೈರೆಕ್ಷನ್ ಬಗ್ಗೆ ಎಲ್ಲ ಮಸ್ತ್ ಐಡಿಯಾಸ್ ಬಂದು ಬರೋದಿದ್ದೇವೆ ಎಂಗ್ಲಿಗೆ ಮಸ್ತ್ ಮಾತಾಡಲಿ ಹೆಲ್ಪ್ ಮಾಡಿದ್ದೆ ನಾವು ಸೀನಿಯರ್ ಬಂದ ಮಸ್ತ್ ಸೀನಿಯರ್ ಆಗಿದ್ದೆ ಡೈರೆಕ್ಷನ್ ಸೊ ಎಂಗ್ಲಿಗೆ ಮೂವಿದು ಓವರ್ ಆಲ್ ಅದು ಔಟ್ಪುಟ್ ಒಂದು ಈತಾಗಿ ಬರೋದು ಅಂದ ಈಗ ಆರ್ಲ ಒಂಜಿ ಮಸ್ತ್ ಸಪೋರ್ಟ್ ಆದಿತ್ತೆ ಎಂಗ್ಲಿಗೆ ಅವು ಬಿಡ್ದು ನೆಟ್ ಮಸ್ತ್ ಸೀನಿಯರ್ ಆರ್ಟಿಸ್ಟ್ಗಳು ಒಳ್ಳೆಯದು ಅಂಚ ಮಂದಿ ಮಾತಾಡ ಪಂಪೇರು ಅಕ್ಲಿಜ್ಜೇರ ಪಂಡ ನಾನು ದಿಗ್ಗಜರಿಜ್ಜೇರಂದು ಅಂಚ ಮಂದಿ ಅಕ್ಲ ಇಪ್ಪರ್ ಬಲ್ಲಿಂದ ಅರೆಗ್ಲ ಆ ಡೈರೆಕ್ಷನ್ ಮಾಡ್ಕೊಂಡು ಮಸ್ತ್ ಮಲ್ಲ ಡ್ರೀಮ್ ಏನ ಅವು ಇನ್ ಫ್ಯೂಚರ್ ನಿಮ್ಗೆ ಮಾತಾಡ ಸಪೋರ್ಟ್ ಮಾಡ್ತಾರೆ ಅವ್ರು ಆಪುಂಡು ಕೊಂಚಿ ಒಪ್ಪುಂಡು ಅಂಚನೆ ಈ ಮೂವಿದ ಟೈಮ್ ಮಸ್ತ್ ಪಂಡ ಎಕ್ಸಾಂಪಲ್ ಇದೆ ಶ್ವೇತಾ ಮೆಮ್ ಒಳ್ಳೆಯದು
ಆರ್ಡರ್ ಪಣ್ಣಿ ಪೆಟ್ಟಿಗೆ ಯಾರು ಪೇಮೆಂಟ್ ಅದು ಹೌದು ಹೋಯ್ತಲ್ಲ ಬರ್ತಿದ್ದಾರು ಆರು ಡೈರೆಕ್ಟ್ ಒಂದು ಯಂಗ್ ಟೀಮ್ ಅದ ಯಾರು ನಿಕ್ಕೊಂಡು ಏಪಲ್ ಒಳ್ಳೆ ಬಂದು ಯಾರು ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಅವು ಕಂಪ್ಲೀಟ್ ಆಗಿ ಪೆಟ್ಟಿಗೆ ಯಾರು ಮಸ್ಕರ್ದ ದಿಪ್ಪಾಡು ಇನ್ನು ಅಪ್ಕಮಿಂಗ್ ಬರ್ನ ಫಾರಿನ್ ಓವರ್ ಶೋಸ್ ಅದು ಕೂಡ ಇದ್ರ ಬಗ್ಗೆ ಯಾನು ಇಪ್ಪೆ ಬಂದು ಧೈರ್ಯ ಕೊಡ್ತಿದ್ದೇವೆ ಬೊಕ್ಕ ಇನ್ನೊಂದು ಟೀಮ್ ಉಂಟು ಆ್ಯಕ್ಚುಲಿ ಟೀಮ್ ಕೊಂಡು ಒರಿತಿದೆ ಫಾರಿನಲ್ಲಿ ಆಯನ್ನ ಒಂದು ರೈಟ್ ಹ್ಯಾಂಡ್ ಲೆಕ್ಕ ಶ್ರೇಯಸ್ ಶೆಟ್ಟಿನಿದು ಚೆಯ್ಯಿ ಒಂದು ಮನ್ಪೆಂಗಳು ಸೊ ಆಯ್ತು ಇಜ್ಜೆ ಆ್ಯಕ್ಚುಲಿ ಮೂವಿ ಸ್ಟಾರ್ಟ್ ಆಡೋಣ ಆಯನ್ನ ಮೈನ್ ಸೊ ಅಲ್ಪಡ್ದ ಟೀಮ್ ಒಂದು ಒಂಜಿ 30-40 ಜನ ಉಳ್ಳ ಫ್ರೆಂಡ್ ಆಗಲು ಮಕ್ಕಳು ಒಲ್ಪಲ ಒಂಜಿ ನೈಟ್ 12 ಗಂಟೆಗೆ ಒಂಜಿ ವರ್ಕ್ ಮಲ್ಪಗ ಹೋಗಿ ಬಂದಲ್ಲ ಅದ್ರ ರೆಡಿ ಇಪ್ಪೇರು ಸೊ ಎಂಗಳ ಟೀಮ್ ಅದೊಟ್ಟಿಗೆ ಒಂಜಿ ಟೆಕ್ನಿಕಲ್ ಅದು ಮುಗ್ಲಿತ್ತಿರಲ್ಲ ಎಂಗಳ ಬ್ಯಾಕ್ಗ್ರೌಂಡ್ ಪ್ರಮೋಷನಲ್ ವರ್ಕ್ ಮಾತಾಡಲ್ಲ ಎಂಗಳ ಟೀಮ್ ಭಯಂಕರ ಸ್ಟ್ರಾಂಗ್ ಉಂಟು ಸೊ ಒಂಜಿ ಹೋಪ್ ಉಂಟು ಬಟ್ ಈ ಮೂವಿ 100% ಸಾರು ಬಲ್ಲೆಗಾನೆ ಪೂರ ಸಾರಿ ಉಂಟು ಎಂಗ್ಲ ಬಂದಿದೆ ಬಟ್ ಟೆಕ್ನಿಕಲ್ ಎಂಗ್ಲಿಗೆ ಹೆವಿ ನಾಲೆಜ್ ಎದೆಜ ತಪ್ಪು ಪೂರ ಇಪ್ಪರಲ್ಲ ಅವು ಅಂಚ ಬಂದು ನಿಕ್ಲು ಬತ್ತು 2 ಇಯರ್ಲ ನಿಕ್ಲ ಫ್ಯಾಮಿಲಿ ಆದಿಪಡು ಮಾತಾಡಲ್ಲ ಆದಿಪಡು ಬೋರ್ ಅಂತ ಗ್ಯಾರಂಟಿ ಆಪುಜಿಂದ ಹೋಪ್ ಉಂಟು ಯಾಕಂದ್ರೆ ಯಾನ್ ಮುರಾಣಿ ತೂನಗರ ಪೋಡಿಗೆ ಆದಿತ್ತು ಎಂಚ ರಿಸೀವ್ ಮಾಡಿ ಬೇರೆ ಅಂಚಂದು ಬಟ್ ಮಗ ಬಂದಿದ್ದಾರೆ ಮಸ್ತ್ ರೇಟ್ ರಿಸೀವ್ ಮಾಡ್ತಿರಂದು ಬಟ್ ಯಾನ್ ತೋದಿದ್ದಲ್ಲ ಇವತ್ತು ಬಟ್ ಮುರಾದ ಥಿಯೇಟರ್ ಆಕ್ಚುಲಿ ಪ್ರತಿ ಒರೇನಲ್ಲ ಫೇಸ್ ತೂನ ಮಸ್ತ್ ಖುಷಿ ಅಂದೆ ಆಕ್ಚುಲಿ ಎನ್ನ ಪೇರೆಂಟ್ಸ್ ಮೂವಿ ತೋದಿದ್ದಾನೆ ಲೈಫ್ ಬಿಟ್ಟು ತೋದಿದ್ದಾನೆ ಫಸ್ಟ್ ಟೈಮ್ ಮೂವಿ ಥಿಯೇಟರ್ ಬರ್ತೀನಿ ಅಕಲಿಂದ ಅದೇನ ಫ್ಯಾಮಿಲಿದಾಗ ಮಸ್ತ್ ಮೂವಿ ತೋದಿದ್ದಾನೆ ಅಕಲ್ ಬರ್ತದ ಒಂಜಿ ಹಕ್ಕು ಮಲ್ತ್ಕೊಂಡಿರ ಈ ಫೈನಲ್ ಚೂರಣ ಸಕ್ಸಸ್ ಆಯ್ತು ಎಡ್ಡೆ ಸಕ್ಸಸ್ ಆಯ್ತು ಅಕಲ್ ಎಡ್ಡೆ ಪಂಜಾಬ್ ಎಂತ ಒಂದು ಚೂರು ಯಾಕಂದ್ರೆ ಟೆಕ್ನಿಕಲ್ ಎಂಕಲ ಪ್ರಾಬ್ಲಮ್ ಮಂಡೆ ಗೊತ್ತಿತ್ತು ಕೆಲವು ವಿಷಯ ಬಟ್ ಮಸ್ತ್ ಖುಷಿ ಅಂತ ನೆಟ್ಟದ ಬಗ್ಗೆ ಮಿಡ್ಲ್ ಕೂಡ ಮಾಡ್ಕೊಂಡ ಇವಾಗ 1 ವರ್ಷ ಮೂವಿ ಮಾಡ್ತದ್ದು ಮಸ್ತ್ ಇನ್ವೆಸ್ಟರ್ ನಾಗಲೇ ಮಗ ನಾಡೋದಿತ್ತು ಯಾಕಂದ್ರೆ ಎಂಗ್ಲಿ ಇನ್ವೆಸ್ಟರ್ ಚೂರು ಪ್ರಾಬ್ಲಮ್ ಆದಿತ್ತು ಸಾಯ್ಸ ಸಪೋರ್ಟ್ ಮಾಡ್ತಿದ್ದೇವೆ ಅಪ್ಪ ಎಂಗ್ಲಿ ಅವಳೆ ಯಾವ ಏಜ್ ನಲ್ಲ ಬೋಡಿತ್ತು ಅಂತೆ ಪ್ರಮೋಷನ್ ಆದಿಪ್ಪ ಫಿನಿಶಿಂಗ್ ಆದಿಪ್ಪ ಆ ಟೈಮ್ ಫ್ರೆಂಡ್ಲಿ ಆದ ಬರ್ತೀನಿ ತ್ರಿಬಲ್ ಎಮ್ ಚೇತನ್ ಸರ್ ಫ್ರೆಂಡ್ಲಿ ಆದ ಬರ್ತಿದ್ದೀರ ಆ ಮೂವಿದ ವಿಷಯ ಬರ್ತಿದ್ದಾನೆ ಎಂಗ್ಲೊಟ್ಟಿಗೆ ಪಾತ್ರ ಎಂಗ್ಲ ಪ್ರಾಬ್ಲಮ್ ಕೂಡ ಗೊತ್ತಾಯ್ತು ಕಾರ್ ಬಂದಿರು ಯಾನೊಂದು ಈತು ಪಾಡು ಅಂತ ಬಂದಿದ್ದೆ ಸಪೋರ್ಟ್ ಮಾಡಿ ಬಂದು ಆಕ್ಚುಲಿ ಯಾರು ಅಲ್ಪಡ್ದಾಗ ಬಂದು ರೀಚ್ ಕಂಪ್ಲೀಟ್ ಯಾನ ಮಲ್ಪೆ ಅಂಚ ಬಂದು ಆಕಲಿ ಇತ್ತು ನಡೆದಾರ ಈ ವರ್ಷ ಮೂವಿ ಬರ್ತದೆ ಈಜು ನಾನು ಆ ವರ್ಷ ಬರ್ಬೇಕು ನೀಲೆಲ್ಲ ಐಡಿಯಾ ಇಚ್ಛೆ ಸೊ ಅಕ್ಕಲ ಮಲ್ಲ ಸಪೋರ್ಟ್ ಸಾಯಿ ಸರ್ ಅಂಚೆ ನಿಂಗ್ಲ ಮಸ್ತ್ ಟಿಪ್ಸ್ ಕೊಡ್ತಿದ್ದೇವೆ ನಮ್ಮ ಪ್ರಕಾಶ್ ಸರ್ ಮೂವಿದ ಬಗ್ಗೆ ಇಂಚೆನೆ ಮಸ್ತ್ ವಿಷಯ ಐತೆ ಎಂಗ್ಲು ಮಾತಲ್ಲ ಮೂವಿ ಎಟ್ಟು ಬಂದಾಗ ಡೈರೆಕ್ಟರ್ ನಕ್ಲಾಗ ಎಂಜೆ ಬೋರ್ಡ್ ಟಿಪ್ಸ್ ಏನು ಕೊಡೋದಿದ್ದೇವೆ ಪಂಡ ಕೆಲವು ಎಂಜೆ ವಿಷಯಗಳು ನೆಕ್ಸ್ಟ್ ನಮ್ಮ ಇಂಚ ಮಲ್ಪುಗ ಅಂತ ಹೋರಾಡು ಬೊಕ್ಕೋದಿಂಜ ಪಾಡು ಬಂದ ಮೂವಿ ಸ್ಟಾರ್ಟ್ ಆಗೋದು ಯಾ ಮಸ್ತ್ ಪಾತ್ರ ಓಕೆ ಯಾ ಮೂವಿ ಸ್ಟಾರ್ಟ್ ಆಗೋದು ಒಂಜಿ ಪನ್ನಡು ಬಂದ ಮೂವಿಗೆ ಒಂಜಿ ಸಾಂಗ್ ಬಡಿತೀನಿ ಎಂಗ್ಲು ಸ್ಟೋರಿ ಬರೆದಿತ್ತು ಸಾಂಗ್ ರೆಡಿ ಆಗೋದಿತ್ತು ಪಂಡ ಮಿಲಾನ್ ಅಂದ ಈಗ ಹಿಂಬೇರೆ ಮಿಲಾನ್ KP ಮಿಲಾನ್ ಬಂದು ಆಕ್ಚುಲಿ ಆರು ಎಂಚ ಕಂಪೋಸ್ ಮಾಡಿದ್ರೆ ನೋಡಿ ಮಸ್ತ್ ಬಂಗವತ್ ಕಂಪೋಸ್ ಮಾಡಿದ್ರೆ ಆರ್ನ ಕಂಪೋಸಿಂಗ್ ಪಂಡ ಆರು ಮಸ್ತ್ ಅಫಿಷಿಯಲ್ ಮ್ಯೂಸಿಕ್ ಡೈರೆಕ್ಟ್ಲಾಗ ಆರು ವರ್ಕ್ ಮಾಡ್ತಿದ್ದೆ ಎಂಗ್ಲ ಫ್ರೆಂಡ್ಲಿ ಅದು ವರ್ಕ್ ಮಾಡ್ಕೊಂಡಿದ್ದಾರೆ ಒಂಜಿ ನೆಟ್ ಮ್ಯೂಸಿಕ್ ಎಂಗ್ಲಿ ಮಸ್ತ್ ಇಷ್ಟ ಆದಿತ್ತು ಮಾತಾಡಿ ಇನ್ಕ್ಲೂಡಿಂಗ್ ಸಾಯಿಸ ಎಲ್ಲ ಬಂದಿದ್ರು ಆ ಮ್ಯೂಸಿಕ್ ಎಟ್ಟೆ ಉಂಟು ಸೊ ಒಂಜಿ ಅವು ಎಂಗ್ಲ ಮೈಂಡ್ ಸ್ಟ್ರೆಂತ್ ಅಂತ ಮಾಡಿ ಅವು ಎಡಿಟರ್ ಬಂದಿದ್ದಾರೆ ಆರ್ಲ ಮಸ್ತ್ ಫ್ರೆಂಡ್ಲಿ ಆಗಿ ಬಂದಿದ್ದಾರೆ ಮಾತಾ ಎಡಿಟರ್ ನಗ್ಲ ಫುಲ್ಲರ ಬೋಡಿಗೆ ಹಾಕಿದ್ರು ಪಂಡ ಆಕ್ಚುಲಿ ಎಡಿಟರ್ ಮನೆಗೆಲ್ಲ ಮಂಡಿ ಬೇತನೆ ಇತ್ತು ನೆರ್ಪೇರು ಅಂಚೆ ಬಟ್ ಇವರು ಫ್ರೆಂಡ್ಲಿ ಆದಂಗ್ಲೆ ಮಸ್ತ್ ಟಿಪ್ಸ್ ಕೊಡ್ತಿದ್ದಾರೆ ಎಡಿಟಿಂಗ್ ಅದ ಅಂಚನೆ ಸುನಿಲಣ್ಣೆ ಆರ್ಲಾತೆ ಆರ್ನ ಕ್ಯಾರೆಕ್ಟರ್ ಅದಿಪಾಡು ಅವು ಎಂಕ್ಲೆಂಜೆ ಬರೆದಿದ್ದ ಐ ಕಾರ್ನ ಇಂಪ್ರೂವ್ಮೆಂಟ್ಸ್ ಮಾಡಿದ ಅವನು ಬೇರೆ ಆಲಕೊನೆ ಇಂಚೆ ನೆಟ್ ಮನೀಶ್ ಸವ್ಯನ್ನೆ ಬೊಕ್ಕ ಪೃಥ್ವಿ ಪೊಲಡಿ ಇಂಚ ಮಸ್ತ್ ಜನ ಆಟನಲ್ಲಿ ಹೆಂಗೆ ಮಸ್ತ್ ಹೆಲ್ಪ್ ಮಾಡಿದ್ರು ಓವರ್ ಆಲ್ ಜರ್ನಿ ಸೊ ಮುಂದೆ ಒಪಿನಿಯನ್ ಥ್ಯಾಂಕ್ ಯು ಇತ್ತೀಗಿನ ನಾಯಕ ನಟಿ ನಾನು ಎಲ್ಲಿ ಇಂಟ್ರಡಕ್ಷನ್ ಶ್ವೇತಾ ಸ್ವರ್ಣನ ವಿಷಯ ಪನೋಡಪ್ಪರು ದಯಪನಗ ಇದು ಈ ತುಳು ಇಂಡಸ್ಟ್ರಿದ ಏತ್ ಮಲ್ಲ ಹಿಟ್ ಪಿಕ್ಚರ್ ಉಂಡು ಅವಿನ ಗಲ್ಫ್ ಕಂಟ್ರಿಡ್ ಭಾರಿ ಮಲ್ಲ ಒಂಜಿ ಪ್ರೊಜೆಕ್ಷನ್ ಮತ್ತು ಸ್ಕ್ರೀನಿಂಗ್ ಮಲ್ಪೆರೆಗೆ ಕಾರಣ ಈ ಶ್ವೇತಾ ಸ್ವರ್ಣ ಮೊಗಲೊಂದು ವೆಂಚರ್ ಎಂಟರ್ಟೈನ್ಮೆಂಟ್ ಉಂಡು ಪ್ರತಿ ಒಂಜಿ ಚಿತ್ರ ತುಳು ಚಿತ್ರ ಏತ್ ಅವರು ಫಾರಿನ್ ಮಸ್ಕತ್ ಗೆನ್ನದನ ಐಕ ಕಾರಣ ಮೊಗಲ ಒಂಜಿ ಮಲ್ಲ ಟೀಮ್ ಉಂಡು ಮನೋಜ್ ಶೆಟ್ಟಿ ಆದಿಪ್ಪು ಮನೋಜ್ ಡಿಸೋಜ್ ಆದಿಪ್ಪು ಸ್ಯಾಮ್ ಆದಿಪ್ಪು ಸೊ ಶ್ವೇತ ಕಲ್ಪ ಒಂಜಿ ಸ್ಟ್ರೆಂತ್ ಆದ ಕೆಲಸ ಮಂದೊಂದುಲ್ಲೆರ್ ಸೊ ಅವಳಿಗೆ ಒಂಜಿ ಬಾರಿ ಒಂಜಿ ಖುಷಿತ ವಿಷಯ ಇಂಚನೆ ಯಾನೆ ಪಂತೆ ತುಳು ಇಂಡಸ್ಟ್ರಿಗೆ ಇಂಚನೆ ನಿಮ್ನ ಸಪೋರ್ಟ್ ಉಪ್ಪಾಡು ಮಾಡ್ತದೆ ಸೊ ಶ್ವೇತಾ ಮಾತ್ರೆಗೆ ನಮಸ್ಕಾರ ಸೊ ಯಾನೇನು ಮೂಲ ಕುಲ್ಲದ ನಾಡ ಅವ್ನು ನಿಖಲೇದ ಹತ್ರ ಸೊ ಯಾನಿಂದು ಫಸ್ಟ್ ಟೈಮ್ ಬರ್ಪೋನಂತೆ ಪ್ರೆಸ್ ಮೀಟಿಂಗ್ ಮಸ್ತ್ ಸತಿ ಬೈದು ಅಂಚಾದ ನಿಖುಲ್ ಇತ್ತಿನ ಅಂತ ಇಂಕುಲ್ ಇಲ್ಲ ಸೊ ನಿಖಲಿಗೆ ಮಲ್ಲ ಥ್ಯಾಂಕ್ಸ್ ನನಗೆ ಇಡೀ ಬರ್ತಾರೆ ಎಂಕಲ್ಲ ಸ್ಟೋರಿ ದಾದ ಕೇಳಿದಾರೆ ಅಂಚನೆ ಇಂಕ್ ಕೊಡೋದು ಖುಷಿತ ವಿಷಯದಾದಪ್ಪ ನಂಗೆ ಯಾಕೆ ಆ್ಯಕ್ಚುಲಿ ಪಾತ್ರ ರುಚಿದಿತ್ತು ಬಟ್ ನವೀನ್ ಪಾತ್ರನ ತೂದು ಮೈಕ್ ಗೆದ್ದೋದು ಪಾತ್ರಗಾನ ಮನಸ್ಸಾಂಡ್ ಅದು ಫಾರ್ ದ ಫಸ್ಟ್ ಟೈಮ್ ನಾನು ತೋದಲೆಲ್ಲ ಡೈರೆಕ್ಟರ್ ಕಟ್ ಆ್ಯಕ್ಷನ್ ಬೋರ್ಡ್ನ ಇನಿಯೇ ಪಾತ್ರ ಅವಳ ಈತ್ ಸ್ಟ್ರೆಚ್ ಮಾತ್ರ ಎಲ್ಲ ನೆನಪು ಮಂತದ್ದು ಪಾತ್ರ ಮಸ್ತ್ ಖುಷಿ ಆಗ
ಆರು ಪಣಿಲಕ ಒಂದು ಟೀಮ್ ಪ್ರತಿ ಒಂಜಿಲ್ಲ ಆಕ್ಟರ್ ಆದಿಪ್ಪು ಅಥವಾ ಎಡಿಟರ್ ಆದಿಪ್ಪು ಕೆಲಸ ಮಂದಿನಕುಲತ್ತೆ ಮಾತೆಲ್ಲ ಒಂಜಿ ಫ್ರೆಂಡ್ಲಿ ಹೊಸ ತಂಡ ಬಂದು ಕೆಲಸ ಮಂದಿನಕುಲು ಯಾರಾದಿಪ್ಪು ಅದರ ಸುನಿಲಣ್ಣ ಆದಿಪ್ಪು ಪ್ರತಿ ಒಂಜಿ ಆಕ್ಟರ್ನಕುಲ್ಲ ಒಂದೊಂದು ಹೊಸ ತಂಡ ನಮ್ಮ ಇನಿ ಉಂಟು ಜಡ ನನ್ನ ಏಪ ಉಂಟು ಪನ್ಪೊನಂಚಿನ ಒಂಜಿ ಭಾವನೆಯಲ್ಲಿ ಕೆಲಸ ಮಂದಿನಕುಲು ಸೊ ಸರ್ ಮಸ್ತ್ ಮಲ್ಲ ಪಾತ್ರ ಪಡೆದು ಯಾಕೆ ಎಲ್ಲ ಬಾಲ್ಯ ತೆಂಚಿಲ್ಲ ನಾಟಕ ತೂದು ಸಿನಿಮಾ ತೂದು ಸಿನಿಮಾ ಬೊಕ್ಕ ನಾಟಕ ತೂದು ಮಲ್ಲಾದಿನ ಸಂಚಾರ ತುಳುತ ಮೆತ್ತು ಒಂಜಿ ಒಂಚು ಡಿಫ್ರೆಂಟ್ ಆದ ಒಂಜಿ ಪ್ರೀತಿಯಿಂದ ಬರೋಲ್ಲ ಅವು ಇದ ಮುಟ್ಟ ಕಂಟಿನ್ಯೂ ಆದ ಸೊ ಅಂಚಾದ ಏರೇ ಬರಡೆ ತುಳು ಸಿನಿಮಾ ಆದಿಪ್ಪು ಅಥವಾ ನಾಟಕ ಆದಿಪ್ಪು ಇಂಕುಲು ಏಪಲ ಸಪೋರ್ಟ್ ಮನ್ಪ ಅಂಚಾದ ಒಂದು ಸುರುತ ಬಾಲೆ ಎನ್ನ ಅಂಚ ಮಾತಿರಲ್ಲ ಮಸ್ತ್ ಜನತ ನಿಕುಲು ಮಲ್ಲ ಮಲ್ಲ ಆಕ್ಟರ್ ನಕುಲು ಎಂಚ ಆಯರ್ ಪಂಡ ನಿಕುಲು ಸಪೋರ್ಟ್ ಮಂದದು ಜನಕುಲು ಅಕ್ಲು ಎತ್ತುವುದು ಮೋಕೆ ಮಂದದು ಸೊ ಎಲ್ಲೆ ಪುಲಿಯಾನಗ ಇಂಕುಲು ಮಲ್ಲ ಆಕ್ಟರ್ ಆತ ಪನಗ ಐಕಿಲ್ಲ ನಿಕುಲೇ ಕಾರಣ ಜನಕುಲ್ ಕಾರಣ ಸೊ ಅಂಚಾದ ಇಂಕಲ ಈ ತಂಡಗ ನಿಕಲ ಆಶೀರ್ವಾದ ನಿಕಲ ಮೋಕೆ ಇಂಚನೆ ಉಪ್ಪಡಲು ಕೇನೊಂದು ಎನ್ನ ರಡ್ಡು ಬಾದರ ಮುಗಿಬಹುದು ಥ್ಯಾಂಕ್ ಯು. ಈಗ ಮಿಥುನ್ಗೆ ನಮ್ಮ ನಿರ್ಮಾಪಕರು ಮಾತಾಡ್ತಾರೆ. ಓಕೆ, ಹೆಂಗೆ ನಮ್ಮ ನಿರ್ಮಾಪಕರು ಬಂದು ಕನ್ನಡ ಹಂಗಾಗಿ ಅವ್ರಿಗೆ ಬೇಡ ಸರ್ ಅಂತ ಹೇಳ್ತೇವೆ. ಆಯ್ತ ಪರವಾದ ಹೆಂಗೆ ತ್ರಿಬಲ್ ಗ್ರೂಪ್ಸ್ ಪರವಾದ ಹೆರಾಲ್ಡ್ ಒಂದು ಎರಡು ಪಾತ್ರ ഞാൻ ഹെറാൾഡ് ಬಂದದ್ದು ಇಲ್ಲ ಟ್ರಿಪಲ್ ಎಮ್ ಗ್ರೂಪ್ಸ್ ಮ್ಯಾನೇಜಿಂಗ್ ಟೀಮ್ ವರ್ಕ್ ಮಾಡ್ತಿದ್ದೆ. ಫಸ್ಟ್ ಆಫ್ ಆಲ್ ವೇದಿಕೆ ಪುನಃ ನಮ್ಮ ಈ ಚಿತ್ರ ತಯಾರಾರೆ ಕಾರ್ಡ್ ಆತಿನಂಚಿನ ಮಾತಾ ಕಲಾವಿದರು ಮೀನ ಸಾಯಿ ಸರ್ ಬೊಕ್ಕ ಶ್ವೇತಕ್ಕ ಸುನಿಲ್ ಸರ್ ಬೊಕ್ಕ ಪ್ರಕಾಶ್ ಸರ್ ಬೊಕ್ಕ ನನಾಥ್ ಕಲಾವಿದರು ಬೊಕ್ಕ ತಂತ್ರಜ್ಞರು ಈ ಸಿನಿಮಾ ತಯಾರಾಯ ಕಾರಣತಿನ ಮಾತಾ ಕಲಾವಿದರ ತಂತ್ರಜ್ಞರಿಗೆ ನಮಸ್ಕಾರ ಮಾಡೋದು ಬೊಕ್ಕ ಈ ಸಿನಿಮಾ ನಿಗ್ಲು ಈ ತರ ಕಾರಣ ಆದರು ನನ್ನ ಸಿನಿಮಾ ನನಾಥ್ ಎತ್ತರ ಕಣ இப்போ நான் வீட்டில் மாத்தியம ಮಿತ್ರರಿಗೆ ನಾನು ನಮಸ್ಕಾರ ಮಾಡೋದು. ಫಸ್ಟ್ ಆಫ್ ಆಲ್ ಹೆಂಗೆ ಪ್ರೌಡ್ ಫೀಲ್ ಆನಂದ ಬಂಡ ಯಾನು ಕೊಟ್ಟಿನ ದುಂಬೆ ಸಾಯಿ ಸರ್ ಮೇಕಪ್ ಆಡ್ದು ಸ್ಟೇಜ್ ನಾಟಕ ಮಾಡ್ತಿರ್ತಿನಾರು. ಸೊ ಆರ್ನೊಟ್ಟಿಗೆ ಅಪ್ಪಗ ಹೆಂಗೆ ಭಾರಿ ಇನ್ನು ಕಾಮಿಡಿ ಎಂಜಾಯ್ ಮಾಡ್ತಂದಿದ್ದ ಇವ್ರನ್ನೊಟ್ಟಿಗೆ ಹೆಂಗೆ ಬೇರೆ ಮಲ್ಪರೆ ತಿಕ್ಕಿನ ತಂದು ಅವೇ ಹೆಂಗೆ ಭಾರಿ ಖುಷಿ ಅವು ಹಿಂಗೆ ಲಕ್ಕಂದೆ ಬಂಡಲಿ ಒಂದು ಮೂವಿ ಎಂಚ ಹಿಂಗೆ ಬರ್ತಾ ಬಂಡ ಆ್ಯಕ್ಚುಲಿ ಮಾಡೋಣ ಜಸ್ಟ್ ಫ್ರೆಂಡ್ಲಿ ಆದ ನಮ್ಮ ನವೀನ್ ನಮ್ಮ ಡೈರೆಕ್ಟರ್ ಮೀಟ್ ಆತಿನ ಇಂಚ ಪಾತೆರದು ಮೂವಿ ಇಂಚ ಒಂದು 6 ಬಾರಿ ಒಂದು ಬಂಗಡ ಇತ್ತೇರ್ಕೊಂಡಲ್ಲಿ ಪಾತೆರ ನಮ್ಮ ಚೂರು ಜಸ್ಟ್ ಒಂದು ಹಿಂದೆಗೂ ತೂಪ ಎಂಕ್ಲ ಎಡಿಟಿಂಗ್ ಬೆಂಗಳೂರು ಎಡಿಟಿಂಗ್ ಸೆಟಪ್ ಒಕ್ಕ ಪೋಸ್ಟರ್ ಡಿಸೈನ್ ಸೆಟಪ್ ಪ್ರಮೋಷನ್ ಸೆಟಪ್ ಒಂದು ಅಂಚ ಲೇಪುರ ಹೆಲ್ಪ್ ಮಲ್ಪ ಎಡಿಟಿಂಗ್ ಪೂರ ಅಂಚ ಇದು ಸ್ವಲ್ಪ ಜಸ್ಟ್ ಫಿನಿಶಿಂಗ್ ವರ್ಕ್ ಸ್ವಲ್ಪ ಲಾಸ್ಟ್ ಟಚ್ ವರ್ಕ್ ಮತ್ತು ಸ್ವಲ್ಪ ಬರ್ತೀನಿ ಜಸ್ಟ್ ಒಕ್ಕ ತೂನಾಗ ಎಂಗ್ಲಿಗೂ ಮೂವಿ ತೂದು ಆಯ ಒಕ್ಕ ಭಾರಿ ಖುಷಿ ಒಂದು ಮೂವಿ ಏಪಲ ಒಂದು ಹಿಟ್ ಆಪನ ಕಂಟೆಂಟ್ ಒಂದು ಮೂವಿ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನಾನ್ ಸ್ಟಾಪ್ ಕಣ್ಣು ಇಂಚ ಮಲ್ಕರಿಚಿ ಬ್ಲಿಂಕ್ ಮಲ್ಕರಿಚಿ ಅಂಚಿನ ಒಂದು ಮೂವಿ ಭಾರಿ ಖುಷಿತ ಮೂವಿ ಆ ಮೂವಿನ ತೂದು ಎಷ್ಟು ಖುಷಿ ಅನ್ಕೊಂಡ ಐತಿ ಒಂದು ಈ ಮೂವಿ ನಮ್ಮ ಫುಲ್ ಫಿನಿಶ್ ಬಂದು இந்த மூவி நம்ம பேனர்டு ட்ரிபிள் எம் குரூப்ஸ் பேனர்டு ரிலீஸ் ಮಾಡ್ಕೊಡ ಡಿಸೈಡ್ ಆದ ಇನಿ ಈ ಬೈದ ಈ ಸ್ಟೇಜಿಗೆ ಬೈದ ನಾನು 10 ನನ್ನ 3 ದಿನ ಉಂಟು ರಿಲೀಸ್ ಆದ್ರೆ ಅಂಚ ನಿಕ್ಲು ಮಾಧ್ಯಮ ಮಿತ್ರ ನಿಕ್ಲು ಎಂಕ್ಲ ಹೊಸ ಬೇರ್ನ ಆಲ್ಮೋಸ್ಟ್ ಹೊಸ ಬೇರೆ ಆರ್ಟಿಸ್ಟ್ ಆಲ್ಮೋಸ್ಟ್ ಹೊಸ ಬೇರೆ ಟೆಕ್ನಿಷಿಯನ್ಸ್ ಇರಲಿ. ಸೊ ನಿಕ್ಲು ಎಂಕ್ಲ ಮೂವಿಗೆ ಎಡ್ಡೆ ರಿವ್ಯೂಸ್ ಬರ್ತದೆ ಎಡ್ಡೆ ಪ್ರಮೋಷನಲ್ ಕಂಟೆಂಟ್ ಮಾಡ್ತದೆ ಎಂಕ್ಲಿಗೆ ಸಪೋರ್ಟ್ ಮಾಡ್ತದೆ ಇಂಕ್ಲ ಮೂವಿ ಮಸ್ತ್ ಸೂಪರ್ ಹಿಟ್ ಮಾಡ್ಕೊಂಡು ಜವಾಬ್ದಾರಿ ನಿಕ್ಲ ಇತ್ತುಂಡು. ಸೊ ಮಾತೆಲ್ಲ ನಾನು ರಿಕ್ವೆಸ್ಟ್ ಎಂಕ್ಲ ಹೊಸ ಟೀಮ್ನು ಸಪೋರ್ಟ್ ಮಾಡ್ತದೆ ಎಂಕ್ಲಿಗೆ ಒಂದು ಆಶೀರ್ವಾದ ಮಾಡ್ಕೊಂಡು ಥ್ಯಾಂಕ್ ಯು. ಬತ್ತಿನ ಮಾತಾ ಎನ್ನ ಮುಖ್ಯದ ಮಧ್ಯಮ ಮಿತ್ರರಿಗೆ ನಮ್ಮ ಮಿಸ್ಟರ್ ಮನೆ ಚಿತ್ರತಂಡದ ಊರಲ್ಲಿ ಸ್ವಲ್ಪ ಸಂಭಾವನೆ ಸಿನಿಮಾದ ಬಗ್ಗೆ ಇತ್ತ ಮಾತಾಡಲ್ಲ ಪಂಡೇದು ಒಂದು ಈ ಸಿನಿಮಾ ಏತ ಎಡ್ಡೆ ಪಡು ಒವೆ ಒಂದು ಲೆವೆಲ್ ಬತ್ತು ಫಿನಿಶ್ ಅದು ರೆಡಿ ಆದ ಪುನಗ ಐಕ್ ಮುಖ್ಯವಾದ ಬೋಡಾಪನು ಪ್ರಚಾರ ಆ ಪ್ರಚಾರ ಹೆಚ್ಚಾವಡು ಬಂದಾಗ ನಮ್ಮ ಮಾಧ್ಯಮ ಮಿತ್ರ ಮಾತ್ರ ಸಾಧ್ಯ. ನಿಖಿಲ್ನ ಎಡ್ಡೆಪ್ಪದ ಪ್ರಚಾರನೇ ಎಂಗ್ಲಿಗೆ ಆಶೀರ್ವಾದ ಶ್ರೀರಕ್ಷೆ ನಿಖಿಲ್ ಇತ್ತಡ ಮಾತ್ರ ನಮ್ಮ ಸಿನಿಮಾ ಖಂಡಿತ ಪರ ಊರು ಮಾತುಗಳಿಗಳ
ಪ್ರಚಾರ ಆಪುಂಡು ಅವು ರೀಚ್ ಆಪುಂಡು ಬೊಕೊಂಜಿ ಸ್ಪೆಷಲ್ ದಾದವನ್ನಾಗ ಈ ಸಿನಿಮಾಡು ಹೊಸ ಕಲಾವಿದರು ಕುಲೆ ಒಂದು ಬೇರು ಅದ್ಭುತವಾದ ನಟನೆ ಮಾಡಿದರು ಒರಿಯಾಗಿ ಒರಿ ಸಾಟಿ ಮನ್ಪಿನ ಚಿತ್ತ ಒಂದು ಕಾಂಪಿಟೇಷನ್ ಇತ್ತಿಲಕ ನಟನೆ ಮಾಡ್ತಿದ್ದಾರೆ ಮಾತಾ ಕಲಾವಿದರಿಗ ಹೊಸ ಬದುಕು ರೂಪಿಸುವ ಚಿನ್ನ ಒಂದು ಅವಕಾಶ ದಯಮನಗ ಎಲ್ಲ ಕಲಾವಿದರು ಕೊಲ್ಲುಟು ನನ್ನ ಸಿನಿಮಾನಾಗ ಕಲಾವಿದರಲ್ಲಿ ಅವಕಾಶ ಕೊಡು ಬಲೆ ನಿಕ್ಲಿಗೆ ಮನ್ಪುಲೆ ಗ್ಲೇಟೆ ಕಲಾವಿದರು ಮನ್ಪಿನ ಒಂಜಿ ನೆಟ್ಟು ತೊಜಬಾದ್ ಕೊಡ್ತಾರೆ ಪ್ರತಿ ಒಂಜಿಲ ನಮ್ಮ ಮಾಧ್ಯಮದ ಮುಖಾಂತರ ಕಲಾವಿದರೆಲ್ಲ ಹೊಸ ಕಲಾವಿದರೆಲ್ಲ ಪರಿಚಯ ಮನ್ಪಿನ ಆಶಯ ಒಂದು ಎಲ್ಲಂಜಿ 12ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗೊಂಡು ಆನಿದ ದಿನ ಸಾಯಣೆ ಬಂದಾಗ ನಿಖಿಲ್ ಮಾತೆಲ್ಲ ಬರಡು ಒಂದೇ ಆಮಂತ್ರಣ ಪತ್ರಿಕೆ ಬಂದು ನಿಖಿಲ್ನ ಸಪೋರ್ಟು ಈ ಸಿನಿಮಾಗೆ ಏರ್ಪಾಡು ಪಡುವಂತ ಥ್ಯಾಂಕ್ ಯು. ಇತ್ತ ಇಂಕಮ ಕಡಕ್ ವಿಲನ್ ರಟ್ಟು ಬಂದಿರೋ ಪ್ರಕಾಶ್ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೆ ಮದುವೆ 10 ತಾರೀಕಿಗೆ ಮಿಕ್ಚರ್ ಮತ್ತು ಮೇ ರಿಲೀಸ್ ಆಗೋದು ಮತ್ತು ದಾದಗೊಂಡೊಂದು ದಾದಮಂತ್ರಿ ಹೊಸ ಕಲಾವಿದರನ್ನು ಪಾಡಿದು ನಮ್ಮ ನವೀನ್ ಪೂಜಾರಿ ಮಂತಿನ ಡೈರೆಕ್ಟರ್ ಮಂತಿನ ವಿಚಿತ್ರ ಅಂಚೆಯನ್ನು ರಿಕ್ವೆಸ್ಟ್ ಮಾಡೋದಿಲ್ಲ ತಗೊಂತೆ ಪೂರ ಪಿಕ್ಚರ್ ಕೊರ್ಕೊಂಡು ಒಂಚೂರು ಜಾಸ್ತಿ ಸಪೋರ್ಟ್ ಬರಲೇ ಪಡ್ದು ಪಿಕ್ಚರ್ ಎಂಟು ಅಂತ ಹೆಂಗೆ ಗೊತ್ತಿಸಿ ತೂಯಿ ಪಕ್ಕ ಗೊತ್ತಾಗ್ಬಿಟ್ಟಿರ್ಲಿಕ್ಕಿಲ್ಲ ಬಟ್ ಕಾಂತು ಹೆಂಗೆ ಮಸ್ತ್ ಖುಷಿ ಆಂಡು ಮಸ್ತ್ ಪ್ರಯತ್ನ ಮಾಡ್ತಿದ್ದಾರೆ ಮಾ ಡೈರೆಕ್ಟ್ರ್ ಹೊಸ ಕಲಾವಿದರು ಬೇತೆ ಬೇತೆ ಸ್ಟೇಜ್ ಕಾಮಿಡಿ ಐಟ್ ಇಂದೆಟ್ಟು ಪೂರ ಮಂತಿನಗಳು ಪೂರ ಒಟ್ಟು ಸೇರಿಸೋದು ಯಾರು ಶೂಟಿಂಗ್ ಹೋದಾಗ ಹೆಂಗೆತ್ತು ತರಬೇಚಾಂಡು ಈ ಮುಖ್ಯನ ಪೂರ ಸೇರಿಸೋದು ಎಂಚ ಈ ಡೈರೆಕ್ಟ್ರ್ ಎಂಚ ಮಂತ್ಪೇರು ಮಾಡೋದು ಹೆಂಗೆ ಒಂದು ಆಶ್ಚರ್ಯ ಆಂಡು ಪಿಕ್ಚರ್ ಪಾಡಿಸ್ಬೇಕು ಮೂಡು ಬೈದಂಡು ನೀವು ದಯಮಂತದ್ದು ಸಪೋರ್ಟ್ ಮಾಡ್ಲೆ ತಪ್ಪು ಒಬ್ಬೊಬ್ಬರು ಒಪ್ಪುಂಡು ಅಂಚದು ನೀವು ಸಪೋರ್ಟ್ ಮಾಡ್ತಾರೆ ಒಂಚೂರು ಪಡಿಸೋರಿಗೆ ಪಾಡಿದ ಕಾಸು ಒಂಚೂರು ಬರು ಅಂತ ಜಾಸ್ತಿ ಬರ್ತಂದ್ರೆ ಕುಟುಂಬ ಪಿಕ್ಚರ್ ಕೈ ಪಾಡೋದು ದಯಮಂತದ್ದು ಸಪೋರ್ಟ್ ಮಾಡ್ಲೆ ನಮಸ್ಕಾರ. ಎಂಗ್ಲ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಮಿಲನ್ ಅಂದಿರಟ್ಟಬಾರ್ ಸುರುಕಾದ್ರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಸೊ ಮಾತ್ರಕ್ಕೆ ಗೊತ್ತದು ನಮ್ಮ ಫಿಲ್ಮ್ 1 ಜನವರಿ 12ಕ್ಕೆ ರಿಲೀಸ್ ಆಗುಂಡು. ಸೊ ಇನಿಷಿಯಲಿ ಆಡಿಯನ್ಸ್ ಮಕ್ಕಳಿಗೆ ಜನವರಿ 12ಕ್ಕೆ ಥಿಯೇಟರ್ಗೆ ಬರ್ತದೆ ನಮ್ಮ ಈ ಫಿಲ್ಮ್ ಅಂತೂ ಆಶೀರ್ವಾದ ಮಾಡ್ಕೊಳ್ಳೋದು ಕೇಳೋದಿಲ್ಲ ಅಂಚನೆ. ಸೊ ಈ ಫಿಲ್ಮ್ ಏಪ ಸ್ಟಾರ್ಟ್ ಆಗಿದೆ ಅದಾಗ ಇನಿಷಿಯಲಿ ಮಸ್ತ್ ನರ್ವಸ್ ಆಗೈತೆ ದಯಪಂಡ ಯಾನಂಜಿ ಎಲ್ಲೆಲ್ಲ ಆಲ್ಬಮ್ ಸಾಂಗ್ ಅಂಚನೆ ಬೇರೆ ಭಕ್ತಿಗೆ ಹೆಂಚಿನ ಪ್ರಾಜೆಕ್ಟ್ ಮ್ಯೂಸಿಕ್ ಮಾಡ್ತಾನೆ ಪಿಕ್ಚರ್ ಬಂದಾಗ ಒಂದು ಬೋಡಿಗೆ ಇರ್ತದೆ ಅವು ಮಲ್ಪ ರಾಪುರ ಏನಾದ್ರು ಕ್ವಶನ್ ಮಾರ್ಕ್ ಇರ್ತಾನೆ. ಸೊ ಫಸ್ಟ್ ಆಫ್ ಆಲ್ ಯಾರು ಥ್ಯಾಂಕ್ಸ್ ಮಾಡೋಣ ನವೀನ್ ಪೂಜಾರಿ. ಸೊ ಮೇನ್ ಏಪ ಹಿಂಗೆ ಫ್ರೆಂಡ್ಸ್ ಆದ ಪರಿಚಯ ಅದಾಗ ಫಸ್ಟಿಗೆ ಆರೇಂಕ್ ಆಪರ್ಚುನಿಟಿ ಕೊಡಿ. ಸೊ ನಮ್ಮ ಒಂದು ಫಿಲ್ಮ್ ಮಲ್ತೊಂದಿಲ್ಲ ತೂರದಿಂದ ದಾಪುರ ಮಲ್ಪ ರಾಪಣ ಅಂದು. ಸೊ ಅದಾಗ ಫಸ್ಟಿಗೆ ನಿಮಿಷದ ಆಪುಜಿ ಬಂದಿದ್ದೆ ಆ್ಯಂಡ್ ಅರೆಗೆ ಉಪ್ಪುನ ಕಾನ್ಫಿಡೆನ್ಸ್ ಹೆಂಗಿಚ್ಚಾಂಡ್ ಅರೆಗೆ ಕಾನ್ಫಿಡೆನ್ಸ್ ಇರ್ತದೆ ನೀನು ಆಪುರು ಈ ಮಲ್ಪುವ ಗ್ಯಾರಂಟಿ ಕ್ಲಿಕ್ ಆಪುನಂದು. ಸೊ ಅಲ್ತದ್ದು ಸ್ಟಾರ್ಟ್ ಮಾಡ್ತೀನಿ ಅಂಚಿ ಪ್ರಾಜೆಕ್ಟ್. ಸೊ ಯಾನು ಈ ಫಿಲ್ಮ್ನ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹೇಳಿದ್ದು ಒಂಜಿ ಸದಸ್ಯನ ಪಂಡ್ರೆ ಇಷ್ಟ ಮಾಡ್ಬೋದು ಪಂಡ ಶೂಟಿಂಗ್ ಆಪನ್ ಹೇಳಿದ್ದು ಇನಿ ಉಂಟಲ್ಲ ಶೂಟಿಂಗ್ ಟೈಮಲ್ಲಿ ಯಾನು ವರ್ಕ್ ಮಾಡಿದೆ ಈಗ ಮಸ್ತ್ ಪ್ರೌಡ್ ಉಂಟು. ಶೂಟಿಂಗ್ ಟೈಮಲ್ಲಿ ವರ್ಕ್ ಮಾಡಿದೆ ಬೊಕ್ಕ ಇನಿ ಉಂಟಲ್ಲ ಟೀಮ್ ದೊಡ್ಡದು ಇಂಚನೆ ವರ್ಕ್ ಮಲ್ತೊಂದಿಲ್ಲ ನನ್ನಲ್ಲ ಫಿಲ್ಮ್ ರಿಲೀಸ್ ಆಯ್ಬೋಕ್ಕಲ್ಲ ಪ್ರಮೋಷನ್ ವರ್ಕ್ ಮಲ್ತೊಂದು ಅಂತ ಪಂಡ್ರೆ ಇಷ್ಟಪಡ್ತೆ ಅಂಚನೆ ಸಾಯಿ ಸರ್ ಮಸ್ತ್ ಸಪೋರ್ಟ್ ಮಾಡಿದೆ. ಫಿಲ್ಮ್ ಸ್ಟಾರ್ಟ್ ಆಯ್ಬೋಕ್ಕ ಏಪ ಫಸ್ಟ್ ಟೈಮ್ ಥ್ರೂ ಅದಾಗಲ್ಲ ಮ್ಯೂಸಿಕ್ ಬಗ್ಗೆ ಮತ್ತೆ ಇಷ್ಟಪಟ್ಟು ನಿಮಗೆ ಫ್ಯೂಚರ್ ಬಂದು ಮಸ್ತ್ ಸಪೋರ್ಟ್ ಮಾಡಿದೆ ಅಂಚನೆ ಬೊಕ್ಕೊಂಜಿ ಈ ಫಿಲ್ಮಲ್ಲಿ ಸಾಂಗ್ಸ್ BGM ಪೂರ ಏರ್ಪುರ ವರ್ಕ್ ಮಾಡಿದ್ರು ಮಾತಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಿಂಗರ್ಸ್ ಆಗಲಿ ಪ್ರೋಗ್ರಾಮರ್ಸ್ ಆಗಲಿ ಮಾತಾಡಿಲ್ಲ. ಸೊ ಎಸ್ ಜಾಸ್ತಿ ಬದಲೇ ಟೈಮ್ ಉಂಟು ಥ್ಯಾಂಕ್ ಯು ಸೋ ಮಚ್. ಎಂಗಲ ಚಿತ್ರಕ್ಕೆ ಎಂಗಲ MMM ಗ್ರೂಪ್ಸ್ಗೂ ಮಸ್ತ್ ಒಂದು ಬೆನ್ನೆಲುಬಾದ ಒಂದು ದಿನ ಅದು ಸಚಿನ್ ದೇವನಕ ಮಸ್ತ್ ಆಗ್ಲಿಕ್ಕೆ ಅನುಭವದ ಕೆಲವು ರಿಲೀಸ್ದ ಅನುಭವ ಇಚ್ಚಿ ఆయన ಪ್ರತಿ ಒಂದಿಲ್ಲ ಮಾರ್ಗದರ್ಶನ ಕೊಡ್ದು ನಿಮ್ಮೊಟ್ಟಲ್ಲ ಎಂಗ್ಲ ಸಚಿನ್ ಒಂದಿದೆ ಎಂಗ್ಲ ಉಂಟು. ಸೊ ಸಚಿನ್ ಒಂದಿರಟ್ಟು ಬಾದ ಮಾತಿರಲಿಲ್ಲ. ನಮಸ್ತೆ. ಸುರುತಾದ ಮಿಸ್ಟರ್ ಮರಿಯ ಮೂವಿ ನಮ್ಮ ಜನವರಿ 5ಕ್ಕೆ ಪಂಡದಲ್ಲಿ ರಿಲೀಸ್ ಅನ್ನೋದಿತ್ತ ಕಟೇರ ಮೂವಿ ರಿಲೀಸ್ ಆದ 29 ನಮ್ಮ ಜನವರಿ 5 ಅನೌನ್ಸ್ ಆಯ್ಬೋಕ್ಕ
ಆ ಮೂವಿದ ಡೇಟ್ ಅನೌನ್ಸ್ ಆಗಿದೆ. ಸೊ ದಿಸ್ ಪೋಸ್ಟಿ ಪಂಪನ ಒಂದು ಇಂಟೆನ್ಷನ್ ಒಂದು ವಾರ ಎದುರು ಹೋಗೋಣ ಆಡಲ್ಲ. ಯೂಶ್ವಲಿ ದರ್ಶನ ಮೂವಿ ಪನ ಒಂದು 2 ವಾರ ಮತ್ತು ಥಿಯೇಟರ್ಸ್ ಸ್ಟ್ಯಾಂಡ್ ಇರ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಮೂವಿ ಎಡ್ಡೆ ಸ್ಟ್ಯಾಂಡ್ ಎತ್ತಿನದಾದ ಇಂಕ್ಲಿಗೆ ಕಲ್ಪನಾ ಬೊಕ್ಕ ರೂಪವಂದಿದ ಈ ವಾರ ತಿಕ್ಕೊಂಡು ಹೆಚ್ಚಿ ಬರ್ಪಿ ವಾರದ 19th ಈಗ ಪ್ರೆಸ್ ನೋಟ್ ಮೆನ್ಷನ್ ಬಂದಿದೆ. ಏನೊಂದು ಸ್ಪೆಷಲ್ ರಿಕ್ವೆಸ್ಟ್ ಆದವಾಗ ಆ ಕಲ್ಪನಾ 19 ತಾರೀಕಿಗೆ ಥಿಯೇಟರ್ ಬರೋದು ಬಂದ್ಬಿಟ್ಟು ಒಂಚೂರು ಹೈಲೈಟ್ ಮಂತದ್ದು ಮೆನ್ಷನ್ ಮಾಡ್ಕೊಡು ಅಂತ ಒಂದು ಜನ ರಿಕ್ವೆಸ್ಟ್. ಸೊ 19 ತಾರೀಕಿಗೆ ಅಲ್ಪ ರಿಲೀಸ್ ಆಗೋದು ಟೀಮ್ಗೆ ಆಯ್ತ ಬಗ್ಗೆ ಪೋಡಿಯುಂಟು ಫಸ್ಟಿಗೆ ತಿಕ್ಕಿಜ ಕಲ್ಪನಾ ದಾನ ಪೋಡಿಯೋಡು ನಿಲ್ಲಿಸಿ ದಾವಣ್ಣ ಪ್ರಕಾಶನ ಗೊತ್ತುಪ್ಪು ರಾಜ್ ಸೌಂಡ್ಸ್ ಕಂಟೆಂಟೆಡ್ ಜನಕ್ಕೆ ಗೆಂದ ಬೇರೆ ರಾಜ್ ಸೌಂಡ್ಸ್ ಪುತ್ತೂರು ಅರಮನೆ ಥಿಯೇಟರ್ 2ನೇ ವಾರ ರಿಲೀಸ್ ಮಾಡ್ತೀವಿ. ಮಗನೇ ಮನುಷ್ಯ ರನ್ನಿಂಗ್ ಆಗೋದಿತ್ತು 2ನೇ ವಾರ ರಿಲೀಸ್ ಆಗಿರೋ ಮೂವಿ 5,6 ಲಕ್ಷ ಮಟ್ಟದ ಪ್ರಾಫಿಟ್ ಕಲೆಕ್ಷನ್ ಬರೋದು ಪ್ರಾಫಿಟ್ ಬರೋದು. ಸೊ ಕಂಟೆಂಟೆಡ್ ಅವು ಒಂದು ವಾರದ ಡಿಫರೆನ್ಸ್ ಮ್ಯಾಟ್ರ್ ಆಗಿ ಬಟ್ ಸಾಯನ ಬಂದ ಲೆಕ್ಕನೆ ಪ್ರಮೋಷನ್ ಒಂಚೂರು ಒತ್ತು ಕೊರೋಣ ನೈಕೋಸ್ಕರ ನಿಕ್ಲಿಯೇ ಸ್ಪೆಷಲ್ ಒಂದು ಕಲ್ಪನಾ 19 ತಾರೀಕಿಗೆ ರಿಲೀಸ್ ಬಂದ ವಿಚಾರನ ಒಂಚೂರು ಒತ್ತು ತೀದು ರಿಪೋರ್ಟರ್ ಬರೋದೇ ಅಂಕೆ ಅನ್ನೋದಿಲ್ಲ. ಅದೇ ರೀತಿ ಎಂಕ್ಲ ಖುಷಿ ಉಂಟು ಒಂದು ಹೊಸ ಟೀಮ್ಗಳಿಗೆ ಬೇಡ ಅಂತಂದಿಲ್ಲ. ಟೀಮ್ ಬ್ಯಾಂಗ್ಳೂರ್ ಪ್ರೊಡ್ಯೂಸರ್ಸ್ ತ್ರಿಬಲ್ ಗ್ರೂಪ್ಸ್ ಅದೊಂದು ತ್ರಿಬಲ್ ಗ್ರೂಪ್ಸ್ ಬಗ್ಗೆ ಹೆಚ್ಚಿನ ಗೊತ್ತು ಬಟ್ ಸಾಲಾರ ಆಗಿತ್ತು ಸೌತ್ ಹಿಂದಿ ಮೂವೀಸ್ ಅದು ಮಾತಾ ಮೂವೀಸ್ದೆಲ್ಲ ಡೆಲ್ಲಿದು ಬರ್ತಿದ್ದಿಲ್ಲ ಮೊಟ್ಟಲ್ಲ ಒಂದು ಇಂಚಿ ಟೈಪ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಬಂಡವು ಅಕ್ಕಲ್ನ ನಿರ್ಮಾಣ ಆಗೋದಿಲ್ಲ ಏನು. ಸೊ ಸಿನಿಮಾ ರಂಗ ಹೊಸ ತರ್ತು ಅಕ್ಲೆ ಅಡ್ವರ್ಟೈಸ್ಮೆಂಟ್ಸ್ ಅಂಚನೆ ಇಂಚಿನ ಮೆಟೀರಿಯಲಿಸ್ಟಿಕ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಕ್ಲೆ ತುಂಬ ಒಳ್ಳೆ ಪ್ರಿಂಟಿಂಗ್ ಇರ್ತದೆ. ಸೊ ಇಂತೆ ತುಳುಕು ಪರ್ಟಿಕ್ಯುಲರ್ ಮೂಲ್ಯಾಕಲ್ ಆಫೀಸ್ ಓಪನ್ ಮತ್ತು ಪ್ರಿಂಟಿಂಗ್ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಡೋದಿಲ್ಲ. ಸೊ ಮಕ್ಕಳಿಗೆ ಒಂದು ಆಲ್ ದ ಬೆಸ್ಟ್ ಬರೋದು ಈ ಮೂವಿದೊಟ್ಟಿಗೆ ಮಕ್ಕಳಿಗೆ ಒಂದು ಎಟ್ಟೆ ಸಕ್ಸಸ್ ಕೊಟ್ಟು ಬರೋದು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಬರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಚಿನ್. ನನ್ನದೆಲ್ಲ ಪ್ರಶ್ನೆ ಇದ್ದನ್ನ ಕೇಳಲಿ ಎಂಕುಲು ಉತ್ತರ ಕೊಡೋ ರೆಡಿ ಇಲ್ಲ. ಈ ವಿಲ್ಲನ್ ಪಡೆದ ಹೆಂಗೆ ನಿಜವಾದ ಗೊತ್ತಿದ್ವಿ ನಮ್ಮ ಸಾಯಣ್ಣ ಬಂದಿರಿ ಒಂದು ಎಲ್ಲೇ ರೋಲ್ ಉಂಟು ಒಂದು ಮುಂದಲ್ಲ ಒಂದು ಕೆಂಪು ಶರ್ಟ್ ಪಾಡೋದು ಬಲ್ಲೆ ಬಂದಿರಿ ಒಕ್ಕ ಹೊಸ ಟೀಮು ಬಂದಾಗ ಇಂಕೆ ಹೊಸ ಟೀಮ್ ಬಂದಾಗ ಹೊಸ ಡೈರೆಕ್ಟರ್ ತೂಲೆ ಬಂದಾಗ ಕೊಂಚ ಖುಷಿ ಅಂತ ಬಂದಾಗ ಈ ತುಳು ಚಿತ್ರರಂಗ ಇತ್ತೆ ವಾರಕ್ಕೆ ಪೋದೊಂದು ಬಂಡಾಂಡ ಒಂದು ಬತ್ತಿನ ಸ್ಟೋರಿ ಬತ್ತಿನ ಕಾಮಿಡಿ ಬೆತ್ತ ಅಂಚನೆ ಬರೋದು ಎಲ್ಲ ಸ್ವಂತ ಅಭಿಪ್ರಾಯ ಬೇತಾಗುತ್ತೆ. ಕೆಲವು ಸೋಷಿಯಲ್ ಮೀಡಿಯಾ ತೋಂದಿಲ್ಲ ನಿಮ್ಮದು ಪಿಕ್ಚರ್ ಮಂತ್ರಿ ರೈತ ಸೇಲ್ ಮಾಡಲಿ ಕಂಟೆಂಟ್ ಬರಲಿ ಕೆಟ್ಟ ಸ್ಟೋರಿ ಬರಲಿ ಬಂದು ಅಂಚೆ ಯಾನೆ ಹೊಸ ಟೀಮು ತೂಕ ಮಕ್ಕಳಿಗೆ ಕೊಂಚ ಶಾಲೆಯಿಂದ ಬಂದ ಹೊಸ ಟೀಮು ತೂಕ ಎಲ್ಲಿ ಒಂದು ಮನೆ ತರಿಸ್ಬೇಕಂದ್ರೆ ಬೇರೆ ಒಂದು ಒತ್ತಾಯ ಮಾಡ್ತಿದ್ದ ಏನು ಅಂಚೆ ಹೊಸ ಟೀಮ್ ದೊಟ್ಟಿಗೆ ಒಂದು ಅಕ್ಲೆ ಒಂದು ಸಪೋರ್ಟ್ ಮಾಡ್ಬೇಕು ಹೊಸ ಜವಾನಿಗೆ ಹೊಸ ಸ್ಟೈಲ್ ಒಂದು ತುಳು ಪಿಕ್ಚರ್ ಬರಾಡ ಬಂದ್ಕೊಂಡು ಒಂದು ಉದ್ದೇಶ ನಾನು ಆ್ಯಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ದಿನೇಶರ ಕಾಲೇಜ್ ಪ್ರಶ್ನೆ ಅಂದ ದಿನೇಶರ ಇರದಾಗಲೂ ಪಂಪನಲ್ಲಿ ಗೊತ್ತವು ಕಲಾವಿದರಲ್ಲಿ ಒಂದಿದ್ದು ಬಾರಿ ಬಾರಿ ಒಂದು ಆ್ಯಕ್ಟಿವ್ ಒಂದು ಜಾಗ. ಓಕೆ ಮಾತೆರೆಗಳ ಬೈದಿನ ಪ್ರತಿಯೊರೆಲ್ಲ ಏನು ಉಡದಿನ ಒಂಜಿ ಧನ್ಯವಾದ ಕೊರಪೆ ನನ್ನ ರಡ್ ಉನ್ಕ ಮಾತೆಲ್ಲ ಒಟ್ಟು ಸೇರ್ತು ಬಗಂತೆ ಮಾತಾಡ್ತು ಅಕ್ಕ ಬುಕ್ಕ. ಥ್ಯಾಂಕ್ ಯು ಮಾತೆರೆಗಳ ಥ್ಯಾಂಕ್ ಯು.